ಗೇರುಹಣ್ಣು ಕೃಷಿ ಸಂಬಂಧಿತ ಮೇಳ ವಿಚಾರ ಸಂಕಿರಣಗಳು ಪ್ರಸ್ತುತ ದಿನಗಳಲ್ಲಿ ಅತ್ಯಗತ್ಯ. ಮುಂದಿನ ದಿನಗಳಲ್ಲಿ ಈ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಮೇಳ ನಡೆಸಲು ಯೋಜನೆ ರೂಪಿಸಿ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕಾಪಿಕಾಡ್ ಉಳ್ಳಾಲ, ಗೇರು ಮತ್ತು ಕೊಕ್ಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿನ್ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾಪಿಕಾಡ್ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನಡೆದ ಗೇರು ಮೇಳ ಮತ್ತು ವಿಚಾರ ಸಂಕಿರಣ 2025ರ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಮತ್ತು ಪರಿಸರಕ್ಕೆ ಹತ್ತಿರವಿದ್ದವರು ರೋಗದಿಂದ ದೂರ ಇರುತ್ತಾರೆ. ಪ್ರಸ್ತುತ ದಿನಗಳಲ್ಲಿ ಪ್ರಕೃತಿಯಿಂದ ದೂರವಾಗಿ ಆಧುನಿಕ ಆಹಾರ ಪದ್ಧತಿಗೆ ಒಗ್ಗಿಕೊಂಡ ಕಾರಣ ಕಾಯಿಲೆಗಳು ಹೆಚ್ಚಾಗಿದೆ ಎಂದು ಖೇದ ವ್ಯಕ್ತಪಡಿಸಿದರು. ಮೇಳ ಅದು ಗೇರಿಗೆ ಸಂಬಂಧಪಟ್ಟಾಗಿರಲಿ, ಇನ್ನಿತರ ಹಣ್ಣು ಹಂಪಲಿಗೆ ಸಂಬಂಧಪಟ್ಟಾಗಿರಲಿ, ಇಂತಹ ಗೇರು ಮೇಳ ಮತ್ತು ಹಣ್ಣು ಹಂಪಲುಗಳು ಮತ್ತು ಇನ್ನಿತರ ಕೃಷಿಗೆ ಸಂಬಂಧಪಟ್ಟಾಗೆ ಮೇಳ ಮತ್ತು ವಿಚಾರ ಸಂಕಿರಣ ನಮಗೆಲ್ಲರಿಗೂ ಕೂಡ ಇವತ್ತಿನ ಕಾಲದಲ್ಲಿ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಕೂಡ ತಾವು ವಿದ್ಯಾರ್ಥಿಗಳು ಸೇರಿಸಿಕೊಂಡು ಅವರಿಗೆ ಕೂಡ ಮಾಹಿತಿ ಕೂಡ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಜನಸಾಮಾನ್ಯರಿಗೆ ಯಾವಾಗ ಎಲ್ಲ ಆರೋಗ್ಯದ ಸಮಸ್ಯೆ ಬಂತಂತ ಹೇಳಿದರೆ, ಯಾವಾಗ ಪ್ರಕೃತಿಯಿಂದ ದೂರ ಆಗಲಿಕ್ಕೆ ಪ್ರಾರಂಭ ಆದ್ರೆ ಆವಾಗೆಲ್ಲ ಕೂಡ ಇವತ್ತು ರೋಗ ಬರಲಿಕ್ಕೆ ಪ್ರಾರಂಭ ಆಯಿತು. ಯಾರು ಪ್ರಕೃತಿಯ ಹತ್ತಿರ ಮತ್ತು ಪರಿಸರ ಮತ್ತು ಪ್ರಕೃತಿಯ ಹತ್ತಿರ ಇದ್ದಾರೆ ಅವರಿಗೆಲ್ಲ ರೋಗಗಳು ಕಡಿಮೆ ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥ ವಿಚಾರ ಇವತ್ತು ಆಗ್ತದೆ. ಕಾಲಕ್ಕೆ ಏನಾಗಿದೆ ಅಂತ ಹೇಳಿದರೆ ನಮಗೆ ಭಾಳಷ್ಟು ಅವಕಾಶಗಳಿದ್ದರೂ ಕೂಡ ಅದನ್ನು ನಮ್ಮ ಹಿತ್ತಲಲ್ಲಿ ಮದ್ದಿದ್ದು ಅದನ್ನು ಬಿಟ್ಟು ನಾವು ಬಹುಶಃ ಇವತ್ತು ಈ ರೀತಿಯ ಇವತ್ತಿನ ಆಧುನಿಕ ತಂತ್ರಜ್ಞಾನ ಒಳಪಟ್ಟಂಥ ಆಹಾರ ಮತ್ತು ಇನ್ನಿತರ ವ್ಯವಸ್ಥೆಗೆ ನಾವು ಒಗ್ಗಿಕೊಂಡಾಗ ಒಂದಲ್ಲ ಒಂದು ರೀತಿಯಿಂದ ಇವತ್ತು ನಮಗೆ ಸಮಸ್ಯೆ ಇವತ್ತು ಬರಲಿಕ್ಕೆ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ಆದ ಕಾರಣ ಯುವ ಜನಾಂಗವನ್ನು ಮತ್ತು ವಿದ್ಯಾರ್ಥಿ ಸಮುದಾಯವನ್ನು ಬಹುಶಃ ಜನರನ್ನು ಇವತ್ತು ಮತ್ತೆ ಬಹುಶಃ ಕೃಷಿಗತ ಪರಿಸರದತ್ತ ಮತ್ತು ನಮ್ಮ ಪ್ರಕೃತಿಯ ಹತ್ತಿರ ತೆಕೊಂಡು ಹೋಗಲಿಕ್ಕೆ ಈ ಗೇರು ಮೇಳದಂಥ ವಿಚಾರ ಸಂಕೀರ್ಣ ಅತ್ಯಂತ ಅಗತ್ಯದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂದರ್ಭ ಪ್ರಗತಿಪರ ಕೃಷಿಕರಾದ ಶಂಕರ್ ಶೆಟ್ಟಿ ಇರುವೈಲು, ಮೊಹಮ್ಮದ್ ಅಲಿ ಇಸ್ಮಾಯಿಲ್ ಕಿಲ್ಪಾಡಿ, ನಾರಾಯಣ ನಾಯ್ಸ್ ಮೂಡಂಬೈಲು, ಸೀತಾರಾಮ ಶೆಟ್ಟಿ ಪಿಲಾರು ಮೇಗಿನಮನೆ ಹಾಗೂ ನಮಿತಾ ಪಿವಿ ಐವರ್ನಾಡು ಇವರನ್ನು ಸನ್ಮಾನಿಸಲಾಯಿತು. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಆರ್.ಸಿ. ಜಗದೀಶ್ ಅಧ್ಯಕ್ಷತೆ ವಹಿಸಿದ್ರು. ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಕೆ.ಟಿ. ಗುರುಮೂರ್ತಿ ಕೃಷಿ ವಸ್ತು ಪ್ರದರ್ಶನ ಉದ್ಘಾಟಿಸಿದರು. ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ತಾಂತ್ರಿಕ ಕೈಪಿಡಿ ಬಿಡುಗಡೆಗೊಳಿಸಿದರು. ಕೊಚ್ಚಿನ್ ಗೇರು ಮತ್ತು ಕೊಕ್ಕೋ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕಿ ಡಾಕ್ಟರ್ ಫೆಮಿನಾ ದಿಕ್ಸೂಚಿ ಭಾಷಣ ಮಾಡಿದರು. ಪುತ್ತೂರು ಐಸಿಎಆರ್ ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಡಾಕ್ಟರ್ ಜೆ ದಿನಕರ್ ಅಡಿಗ ಮೊದಲಾದವರು ಉಪಸ್ಥಿತರಿದ್ದರು. ಉಳ್ಳಾಲ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಮಾರುತೇಶ್ ಎಎಂ ಸ್ವಾಗತಿಸಿದರು. ಬ್ರಹ್ಮಾವರ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಧನಂಜಯ ಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಆರತಿ ಯಾದವಾಡ ವಂದಿಸಿದರು. ಪ್ರವೀಣ್ ಕುಂಪಲ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ ವಿ4 ನ್ಯೂಸ್ ಉಳ್ಳಾಲ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.